ಮಂಗಳೂರು ಉತ್ತರ ವಿಧಾನಸಭಾ ವ್ಯಾಪ್ತಿಯ ಸುರತ್ಕಲ್ ಕುಳಾಯಿ ಸಹಿತ ವಿವಿಧ ಪ್ರಮುಖ ರುದ್ರಭೂಮಿಗೆ ಬರುವ ಬಡ ವರ್ಗದ ಮೃತದೇಹಗಳಿಗೆ ಗೌರವಪೂರ್ಣವಾಗಿ ಲಾಕ್ಡೌನ್ ಸಂದರ್ಭ ಅಂತ್ಯಕ್ರಿಯೆ ನಡೆಸುವಂತಾಗಲು ಹಲವು ವಸ್ತುಗಳ ಕಿಟ್ ಅನ್ನು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ನೇತೃತ್ವದಲ್ಲಿ ದಿವಂಗತ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯ ಪ್ರಯುಕ್ತ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೊಯ್ದೀನ್ ಬಾಬಾ ಅವರು, ಲಾಕ್ಡೌನ್ ಸಂದರ್ಭ ಅಂಗಡಿ ಮುಗ್ಗಟ್ಟುಗಳು ಬಂದ್ ಇರುವ ಕಾರಣ ಅಂತ್ಯಕ್ರಿಯೆಗೆ ಬೇಕಾದ ವಸ್ತುಗಳನ್ನು ನೀಡಿದ್ದೇವೆ. ನಿತ್ಯವೂ ನಮ್ಮ ಪಕ್ಷದ ವತಿಯಿಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಹಾರ ವಿತರಿಸುತ್ತಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ದೇಶವು ಕೊರೋನಾದಿಂದ ಬೇಗ ಮುಕ್ತವಾಗಲಿ ಎಂದು ಹೇಳಿದರು. ಲಾಕ್ಡೌನ್ ಇಂದ ಎಲ್ಲ ತೊಂದರೆಗಳಿರುವಂತಹದ್ದು ಗೊತ್ತಿದೆ. ಇವತ್ತು ಅಕಸ್ಮಾತ್ ಲಾಕ್ಡೌನ್ ಇವತ್ತು 8 ಗಂಟೆಗೆ ಬಂದಾದರೆ ನಾಳೆ 8 ಗಂಟೆವರೆಗೆ ನಾವು ಓಪನ್ ಇರೋದಿಲ್ಲ, ಸರ್ಕಾರದಲ್ಲಿ ಇಡ್ಲಿಕ್ಕಾಗೋದಿಲ್ಲ. ಆದುದರಿಂದ ನಾವೊಂದು ನಿರ್ಧಾರವನ್ನು ಮಾಡಿದ್ದೇವೆ. ಎಲ್ಲಿ ಲಾಕ್ಡೌನ್ ಮುಗಿಯುವವರೆಗೆ ತನಕ ಈ ಯಾವುದೆಲ್ಲ ಶವ ಸಂಸ್ಕಾರಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅದನ್ನು ನಮ್ಮ ಸುರತ್ಕಲ್ ಬ್ಲಾಕಿನ ವತಿಯಿಂದ ಕರ್ಪೂರದಿಂದ ಹಿಡಿದು ತುಪ್ಪ, ಊದುಬತ್ತಿ, ಎಲ್ಲ ಲೋಬಾಣ ಏನೆಲ್ಲ ವ್ಯವಸ್ಥೆಗಳು ಬೇಕು ಅವರು ಕಟ್ಟ ಕಡೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಬಂದಿಂದಾಗಿ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು 3 ಸ್ಮಶಾನಗಳಲ್ಲಿ 4 ಸ್ಮಶಾನಗಳಲ್ಲಿ ಮಾಡಲಿಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸದಾಶಿವ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಆನಂದ್ ಅಮೀನ್, ಬಶೀರ್ ಬೈಕಂಪಾಡಿ, ಶ್ಯಾಮರಾಯ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು.